ಕೂಡ ಅದು ಸಂಪೂರ್ಣವಾಗಿ ಅಳಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವ ಕಾರಣಕ್ಕೂ ಅದು ಪಾಪಗಳನ್ನ, ಮಾನವನ ಪಾಪಗಳನ್ನ ಸಂಪೂರ್ಣವಾಗಿ ಅದು ತೊಡೆದುಹಾಕ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಜಸ್ಟ್ ಆ ಕೊಳೆಯಾದಂತಹ ಟೇಬಲ್ ಮೇಲೆ ಯಾವ ರೀತಿ ಒಂದು ಪೇಪರ್ನ ಹಾಕಿರ್ಲಾಗ್ತದೋ ಅದೇ ರೀತಿ ನಮ್ಮ ಪಾಪದ ಮೇಲೆ ಜಸ್ಟ್ ಒಂದು ಆ ರಕ್ತದ ಒಂದು ಕಾರ್ಯವನ್ನು ಹಾಕ್ಲಾಗ್ತಿತ್ತು ಅಷ್ಟೇ. But praise God, when Jesus spilled his blood, his pure God's blood, every sin was blotted out. Every sin was wiped away. Every sin was cancelled. And now when God looks at you and me, he cannot see any sin in us because we are covered by the pure, precious blood of Jesus. And therefore he said, it is finished. Praise the Lord. Hallelujah. ಆದರೆ ಹೊಸ ಒಡಂಬಡಿಕೆಯಲ್ಲಿರುವಂತಹ ದೇವರ ಪುತ್ರನ ಅಂತ ಪ್ರಭು ಯೇಸು ತಮ್ಮ ಪರಿಶುದ್ಧವಾದ ದೇವರ ರಕ್ತವನ್ನ ಯಾವಾಗ ಶಿಲುಬೆ ಮೇಲೆ ಸುರಿಸಿದ್ರು, ಆ ಪರಿಶುದ್ಧವಾದ ರಕ್ತವು ನಮ್ಮ ಎಲ್ಲ ಪಾಪಗಳನ್ನ ಸಂಪೂರ್ಣವಾಗಿ ಇದು ರದ್ದುಪಡಿಸಿತು. ಅಷ್ಟು ಮಾತ್ರ ಅಲ್ಲ, ನಮ್ಮೆಲ್ಲ ಪಾಪಗಳನ್ನ ಸಂಪೂರ್ಣವಾಗಿ ತೊಡೆದಾಕ್ತು. ಅಷ್ಟು ಮಾತ್ರ ಅಲ್ಲ, ನಾವು ಮಾಡಿದ ಎಲ್ಲ ಪಾಪಗಳನ್ನ ಸಂಪೂರ್ಣವಾಗಿ ಅದು ಅಳಿಸಿ ಹಾಕ್ತು. ಅದಕ್ಕಾಗಿ ಪ್ರಿಯರೇ, ಈಗ ದೇವರು ನಮ್ಮನ್ನು ನೋಡುವಾಗ ಯಾವ ಕಾರಣ ನಮ್ಮಲ್ಲಿ ಯಾವುದೇ ವಿಧವಾದ ಪಾಪಗಳಿಲ್ಲದೆ ಯೇಸು ಮತ್ತು ನಾವು ಕೂಡ ಎಲ್ಲರೂ ಒಂದಾಗಿ ದೇವರ ಮಕ್ಕಳಾಗಿದೆ ಪ್ರಿಯರೇ. ಈ ಎಲ್ಲಾ ಕಾರ್ಯಗಳು ಒಂದೇ ಸಾರಿಗೆ ಶಿಲುಬೆ ಮೇಲೆ ನೆರವೇರಿತು. Jesus said it is finished. Don't miss that. ಯಾಕಂದ್ರೆ ಅಲ್ಲಿ ಯೇಸು ಹೇಳ್ತಾರೆ ಅದನ್ನೆಲ್ಲ ಯಾವಾಗ ಸಂಪೂರ್ಣವಾಗಿ ಸರ್ವನಾಶ ಮಾಡಲಾಯ್ತು ಆಗ ಹೇಳ್ತಾ ಇದ್ದಾರೆ ಇದೆಲ್ಲವೂ ಮುಗಿಯಿತು ಎಂಬುದಾಗಿ. ಮುಗಿದು, ನೆರವೇರಿತು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮುಗಿದು, ಮುಗಿದು, ಖರ್ಸ್ ಮುಗಿದು, ಶಾಪ ಎಲ್ಲ ಮುಗಿದೋಯ್ತು, ಮುಗಿದು, ಎಲ್ಲ ರೋಗಗಳು ಮುಗಿದೋಯ್ತು, ಸಿನ್ ಮುಗಿದು, ಎಲ್ಲ ಪಾಪಗಳು ಮುಗಿದೋಯ್ತು, ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್ಸ್ ಮುಗಿದು, ಎಲ್ಲ ದುಶ್ಚಟಗಳು ಸಂಪೂರ್ಣವಾಗಿ ಬಿಡುಗಡೆ ಆಯ್ತು, ಡಿವೋರ್ಸ್ ಮುಗಿದು, ಎಲ್ಲ ವಿಧವಾದಂತಹ ವಿವಾಹ ವಿಚ್ಛೇದನಗಳು ಮುಗಿದು ಹೋಯ್ತು, ಡ್ರಿಂಕ್ಸ್ ಮುಗಿದು, ಎಲ್ಲ ಕುಡಿತ ಚಟಗಳು ಮುಗಿದು ಹೋಯ್ತು, ಸ್ಮೋಕಿಂಗ್ ಮುಗಿದು, ಧೂಮಪಾನ ಮುಗಿದು ಹೋಯ್ತು, ಸೈತಾನ ಪವರ್ ಮುಗಿದು, ಸೈತಾನ ದುರಾತ್ಮ ಶಕ್ತಿ ಮುಗಿದು ಹೋಯ್ತು, ಮುಗಿದು, ಎಲ್ಲ ಮುಗಿಯಿತು, ಮುಗಿದು, ಮುಗಿಯಿತು. When you understand the word of God, this truth sets you free. You don't cry and cry, God, mugidu, mane mugidu, mugidu, mugidu. The Bible says he has already mugidu. ಪ್ರಿಯರೇ, ನೀವು ಯಾವಾಗ ದೇವರ ವಾಕ್ಯವನ್ನ ಓದ್ತಿರೋ ಧ್ಯಾನಿಸ್ತಿರೋ ಆ ಕ್ಷಣದಲ್ಲಿ ಅದರಲ್ಲಿಂದ ಸತ್ಯವನ್ನು ನೀವು ಅರ್ಥ ಮಾಡಿಕೊಂಡಾಗ ನಿಮಗೆ ಬಿಡುಗಡೆ. ಪ್ರಿಯರೇ, ನೀವು ಜಾಸ್ತಿ ಕಣ್ಣೀರಿಡುತ್ತಾ ಮುಗೀತು ಮುಗೀತು ಎಂಬುದಾಗಿ ಹೇಳುವಾಗ ಅದು ಯಾವ ಕಾರಣಕ್ಕೆ ಮುಗಿಲ್ಲ, ಬದಲಾಗಿ ಮುಗಿಲ್ಲ, ಎಲ್ಲವೂ ಸಂಪೂರ್ಣವಾಗಿ ಒಂದೇ ಸಾರಿಗೆ ಮುಗಿದು ಹೋಗಿದೆ. When you believe the word of God, you are completely mugidu. ನೀವು ಯಾವಾಗ ಈ ದೇವರ ವಾಕ್ಯ ನಂಬ್ತೀರೋ ಸಂಪೂರ್ಣ ಎಲ್ಲವೂ ಮುಗಿದು ಹೋಗಿದೆ. ಸರಿಯಾ? ಸರಿಯಾ? Now read this. Having cancelled and blotted out and wiped away, just translate that. I can't even go any further. I am enjoying this. You know, so many times the devil has spoken to you through different people. You are under curse. There is something that has happened in your life. There is a legal demand against you. The Bible says, mugidu. If the Bible says mugidu, I believe I am mugidu. ಈಗ ಅನೇಕ ಏಕೆ ಇಷ್ಟೊಂದು ಎಕ್ಸೈಟ್ ಆಗ್ತದೆ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಅನೇಕ ಮಕ್ಕಳು ಈ ರೀತಿ ಒಂದು ಪ್ರಬೋಧನೆಯನ್ನ ಟೀಚಿಂಗ್ ಮಾಡ್ತಾರೆ. ಪ್ರಿಯರೇ, ಇದು ನಿಮ್ಮಲ್ಲಿ ಯಾವುದೋ ಶಾಪಗಳಿದೆ, ಯಾವುದೋ ಪಾಪಗಳಿದೆ, ಯಾವುದೋ ಪೂರ್ವಿಕರ ಶಾಪಗಳು, ಆ ಪಾಪಗಳು ಬ್ಲಾಕ್ ಮ್ಯಾಜಿಕ್, ಮಾಟಮಂತ್ರ ಶಕ್ತಿ ಮುಗಿದೋಗಿದೆ. ಮಾಟಮಂತ್ರ ಶಕ್ತಿ ಇಲ್ಲ, ಮುಗಿದು, ಮುಗಿದು. Look at that smile coming on his face. ಮುಗಿದು. ಈಗ ನೋಡಿ ಈ ಸಹೋದರನ ಮುಖದಲ್ಲಿ ಎಂತ ನಗು ಬರ್ತಾ ಇದೆ. ಮುಗಿದು, ಎಲ್ಲ ಮುಗಿದು ಹೋಯ್ತು. Look at that lady. ಮುಗಿದು, ಎಲ್ಲ ಮುಗಿದು ಹೋಯ್ತು. Look at this baby. ಮುಗಿದು, ಎಲ್ಲ ಮುಗಿದು ಹೋಯ್ತು. All this time the devil is saying you are under bondage, you are under curse, you are under this, you are under that. But the Bible says when Jesus said it is finished, all claim against you is mugidu.
ಆದ್ರೆ ಇದುವರೆಗೂ ಸೈತಾನನು ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇತ್ತು, ನಿನಗೆ ಆ ಬಂಧನ ಇದೆ, ಆ ಪೂರ್ವಿಕರ ಒಂದು ಶಾಪ ಇದೆ, ಅದಿದೆ ಇದಿದೆ ಎಂಬುದಾಗಿ ಅನೇಕ ಕಾರ್ಯಗಳನ್ನು ನಿಮ್ಮಲ್ಲಿ ತಿಳಿಸ್ತಾದ. ಆದ್ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವಾಗ ಯೇಸು ಶಿಲುಬೆ ಮೇಲೆ ಎಲ್ಲವನ್ನ ಮುಗಿಸಿದ್ರು, ಅವ್ರು ಬಾಯಿ ತೆಗೆದು ಹೇಳ್ತಾರೆ, ಇವೆಲ್ಲವೂ ಆಲ್ರೆಡಿ 2000 ವರ್ಷಗಳಿಂದ ಸಂಪೂರ್ಣ ಮುಗಿದು ಹೋಗಿದೆ ಎಂಬುದಾಗಿ. ಮುಗಿದು ಹೋಗಿದೆ. Don't whistle, don't whistle. Praise the Lord. Praise the Lord. When we preach on the street, it's allowed. Hallelujah. 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 Praise the Lord. Praise the Lord. Has the truth set you free? ಹಾಗಾದ್ರೆ ಸತ್ಯವು ನಿಮಗೆ ಬಿಡುಗಡೆ ಕೊಡ್ತಾ? The crying days are over. ಎಲ್ಲ ಕಣ್ಣೀರಿನ ದಿನಗಳೆಲ್ಲ ಮುಗಿದು ಹೋಯ್ತಾ? Just imagine, let's say your daddy left a big property in Crows. ಈಗ ನಿಮ್ಮ ತಂದೆಯು ಕೋಟ್ಯಾಂತರ ರೂಪಾಯಿಗೆ ಸಂಬಂಧಪಟ್ಟಂತ ಆಸ್ತಿಯನ್ನ ಬಿಟ್ಟು ಹೋಗಿದ್ದಾರೆ ಎಂಬುದಾಗಿ ತಿಳ್ಕೊಳ್ಳೋಣ. Thank God this time he translated right. Because whenever I give some examples, he doesn't understand. But Bible, the word of God, he understands. I have to pray, Lord, make him understand even the examples. Amen. Okay. Your father left a big property worth in crores and he went back to heaven to be with the Lord. ಈಗ ನಿಮ್ಮ ತಂದೆಯು ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಆಸ್ತಿಯನ್ನ ಇಲ್ಲಿ ಬಿಟ್ಟು ಹೋಗಿ ತಂದೆಯ ಜೊತೆಲಿ ಇರುವುದಕ್ಕೋಸ್ಕರ ಇದು ಪರಲೋಕಕ್ಕೆ ಹೋಗಿದ್ದಾರೆ ಎಂಬುದಾಗಿ ಭಾವಿಸೋಣ. And before going, he gave you the property papers. ಅವರು ಅಲ್ಲಿ ಹೋಗುವುದಕ್ಕೆ ಮುಂಚಿತವಾಗಿ ನಿಮಗೆ ಆ ಆಸ್ತಿಗೆ ಸಂಬಂಧಪಟ್ಟಂತ ಪತ್ರವನ್ನು ನಿಮಗೆ ಕೊಟ್ಟಿರ್ತಾರೆ. You took the property papers but never read it. ಈಗ ಆ ಆಸ್ತಿಗೆ ಸಂಬಂಧಪಟ್ಟಂತ ಪತ್ರ ನಿಮ್ಮ ಕೈಲಿದೆ, ಆದ್ರೆ ಅದನ್ನ ಯಾವಾಗಲೂ ನೀವು ತೆಗೆದು ಅದನ್ನು ಓದಿಲ್ಲ. You kept it under your bed. ಈಗ ಅದನ್ನ ಆ ಪತ್ರವನ್ನ ನಿಮ್ಮ ಬೆಡ್ಡಿನ ಕೆಳಗಡೆ ಇಟ್ಟಿದ್ದೀರಿ. Little money that he had sent for you, which he had left behind, you used it and now you're without money. ಈಗ ಅವರು ನಿಮ್ಮ ಕೈಯಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟಿದ್ರು, ನಿಮ್ಮ ಅಕೌಂಟ್ ನಲ್ಲಿ ಸ್ವಲ್ಪ ಹಣ ಇತ್ತು, ಅದನ್ನ ನೀವು ಎಲ್ಲರೂ ಸಂಪೂರ್ಣವಾಗಿ ಖರ್ಚು ಮಾಡಿದ್ರಿ, ಆಗ ಆ ಹಣವೆಲ್ಲೂ ಸಂಪೂರ್ಣ ಖಾಲಿಯಾಗಿದೆ. ಈಗ Now there is no money. ಈಗ ನಿಮ್ಮ ಕೈಯಲ್ಲಿ ಹಣ ಇಲ್ಲ. There's no money to eat food. ಊಟ ಮಾಡ್ಲಿಕ್ಕೂ ಸಹ ಹಣ ಇಲ್ಲ. And that is why you are taking a lota. ಆ ಕ್ಷಣದಲ್ಲಿ ಅದಕ್ಕಾಗಿ ಆ ಕ್ಷಣದಲ್ಲಿ ಕೈಗೆ ಒಂದು ಚಿಪ್ಪನ್ನು ತೆಗೆದುಕೊಂಡು ಕಂಠವನ್ನು ತೆಗೆದುಕೊಂಡು ಭಿಕ್ಷೆ ಬಿಡ್ತಾ ಇದ್ದೀರಿ. ಅಮ್ಮ ಭಿಕ್ಷೆ ಕೊಡಿ, ಭಿಕ್ಷೆ ಕೊಡಿ, ಭಿಕ್ಷೆ ಕೊಡಿ. ऐसा बोलेगा तो कभी नहीं मिलेगा. Praise the Lord. Now has your dad left a property for you? ಈಗ ನಿಮ್ಮ ತಂದೆಯು ನಿಮಗೆ ಬೇಕಂತ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರಾ? But did you read the property papers? ಆದ್ರೆ ಅವರು ಕೊಟ್ಟಿರುವಂತಹ ಪತ್ರವನ್ನ, ಆಸ್ತಿಗೆ ಸಂಬಂಧಪಟ್ಟ ಪತ್ರವನ್ನ ನೀವು ಓದಿದ್ದೀರಾ? And because you did not read it, you did not went and claim the property. ಈಗ ನೀವು ಆ ಪತ್ರವನ್ನ ಓದದೆ ಇರುವುದರ ನಿಮಿತ್ತವಾಗಿ ನೀವು ಯಾವ ಕಾರಣಕ್ಕೂ ಆ ಪ್ರಾಪರ್ಟಿ, ಆಸ್ತಿ ಬಂದು ನನ್ನದೇ ಎಂಬುದಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಲ್ಲ. Now will your daddy be happy or will he be sad? ಆಗ ನಿಮ್ಮ ತಂದೆಯು ಅಲ್ಲಿ ಸಂತೋಷ ಪಡ್ತಾರಾ ಅಥವಾ ದುಃಖ ಪಡ್ತಾರಾ? In the same way, Jesus is saying, when I died on the cross, I said it is finished, means all the things that you need, I've already purchased for you and I've deposited in your account, and I've left a document behind, and that is called the Bible. When you read this document, you understand what is yours, and you can tell the devil, hey devil, get your hands off me, I receive my inheritance. ಯಾವಾಗ ಯೇಸುಸ್ವಾಮಿ ಶಿಲುಬೆಯಲ್ಲಿ ಸಂಪೂರ್ಣವಾಗಿ ಎಲ್ಲವನ್ನ ಅನುಭವಿಸಿ ಅಲ್ಲಿ ಮುಗಿತು ಎಂಬುದಾಗಿ ಹೇಳಿದ್ದಾರೋ, ಆ ಕ್ಷಣದಲ್ಲೇ ಇದು ನಮಗೆ ಬೇಕಂತ ಎಲ್ಲಾ ವಿಧವಾದಂತಹ ನಮ್ಮ ಜೀವಿತಕ್ಕೆ ಬೇಕಂತ ಪ್ರತಿಯೊಂದನ್ನು ಕೂಡ ಇದು ಆ ಕ್ಷಣದಲ್ಲೇ ಅವರ ಪರಿಶುದ್ಧವಂತ ರಕ್ತದ ಬೆಲೆಯನ್ನು ಕೊಂಡುಕೊಂಡು ಇದು ನಮಗೆ ಬೇಕಂತ ಎಲ್ಲಾ ಆಶೀರ್ವಾದಗಳನ್ನ ಇದು ನಮ್ಮ ಆಧ್ಯಾತ್ಮಿಕವಾದಂತಹ ಅಕೌಂಟ್ ನಲ್ಲಿ ಇಟ್ಟು ಅದರಲ್ಲಿ ಏನಿದೆ ಎಂಬುದಾಗಿ ಇದು ಒಂದು ಪತ್ರದಲ್ಲಿ ಬರೆದಿಟ್ಟಿದ್ದಾರೆ ಪ್ರೇರೆ. ಆ ಪತ್ರವೇ ಪರಿಶುದ್ಧವಂತ ಬೈಬಲ್ ಗ್ರಂಥ. ಈ ಪರಿಶುದ್ಧವಂತ ಬೈಬಲ್ ಗ್ರಂಥವನ್ನು ತೆಗೆದಿದ್ರೆ ಅಕೌಂಟ್ ಅಲ್ಲಿ ಏನಿದೆ ಎಂಬುದಾಗಿ ಬರೀ ಭಿಕ್ಷೆ ಬೇಡಬೇಕಾಗ್ತದೆ. ಇದನ್ನ ತೆಗೆದು ಓದದೇ ಇದ್ರೆ ನಿಮಗೆ ಸತ್ಯ ಗೊತ್ತಾಗಲ್ಲ ಪ್ರೇರೆ. ಆಗ ನೀವು ಭಿಕ್ಷೆ ಬೇಡುತ್ತಾ ಇದು ಎಲ್ಲರ ಮುಂದೆ ಹೋಗಿ ನನಗಾಗಿ ಪ್ರಾರ್ಥನೆ ಮಾಡಿ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಎಂಬುದಾಗಿ ಭಿಕ್ಷೆ ಬೇಡಬೇಕಾಗ್ತದೆ. The day you know your birthright,
you receive everything that is written over ನೀವು here. ಯಾವಾಗ ನಿಮ್ಮ ಪಿತ್ರಾರ್ಜಿತ ಸೊತ್ತು ಯಾವುದು ಎಂಬುದಾಗಿ ನೀವು ಆ ಸತ್ಯವನ್ನು ತಿಳ್ಕೊಳ್ತೀರೋ ಅವತ್ತೇ ದೇವರ ವಾಕ್ಯದಲ್ಲಿ ಏನೆಲ್ಲ ಇದೆಯೋ ಎಲ್ಲ ಆಶೀರ್ವಾದವನ್ನು ಪಡ್ಕೊಳ್ತೀರಿ. Reading the Bible, you don't become a Protestant or a Pentecostal. You become a believer and you live like a prince, because your Father in heaven is the King of kings and you are a prince and a princess. You got to prove yourself who you are, and you will know who you are when you know the word of God. And if you don't know the word of God, all your life you are a beggar. ಈಗ ಯೋಚನೆ ಮಾಡಿ ನೋಡಿ ಪ್ರಿಯರೇ, ನೀವು ದೇವರ ವಾಕ್ಯವನ್ನ ಪದೇ ಪದೇ ಧ್ಯಾನಿಸುವುದರಿಂದ ಓದುವುದರಿಂದ ನೀವು ಯಾವ ಕಾರಣಕ್ಕೂ ಪ್ರೊಟೆಸ್ಟೆಂಟ್ ಆಫ್ ಪೆಂಟೆಕೋಸ್ಟ್ ಆಗೋದಿಲ್ಲ ಪ್ರಿಯರೇ. ಇದು ನೀವು ಆ ಕ್ಷಣದಲ್ಲಿ ಒಂದಂತೂ ಆಗ್ತೀರಿ, ನಂಬಿಗಸ್ತರಾಗ್ತೀರಿ. ದೇವರ ವಾಕ್ಯವನ್ನು ನಂಬುವಂತ ನಂಬಿಗಸ್ತರಾಗ್ತೀರಿ. ಆ ಕ್ಷಣದಲ್ಲಿ ರಾಜಾದಿ ರಾಜನ ಅಂತ ಆ ದೇವರ ಮಕ್ಕಳಾಗಿ ನಾವು ಇಲ್ಲಿ ಒಂದು ರಾಜನಾಗಿ ರಾಣಿಯಾಗಿ ಆ ಸಮೃದ್ಧಿಯಾದ ಜೀವಿತವನ್ನು ಅನುಭವಿಸುವಂತ ಮಕ್ಕಳಾಗ್ತೇವೆ. ನಾವು ಬೈಬಲ್ ಓದೋದಿಲ್ವೋ, ನಾವೆಲ್ಲರೂ ಭಿಕ್ಷುಕಗಾರರಾಗ್ತೇವೆ ಅಷ್ಟೇ. You know what? Those who are believing in the word of God will tell you, believe in the word of God. ಈಗ Those who do not know the word of God will say, he is a Protestant, he is a Pentecostal. ಯಾರಿಗೆಲ್ಲ ದೇವರ ವಾಕ್ಯ ಗೊತ್ತಿದೆಯೋ ಅಂತವ್ರು ಮಾತ್ರ ಹೇಳ್ತಾರೆ ಇವನು ದೇವರ ವಾಕ್ಯವನ್ನ ಹೇಳುವವನು, ಅವನು ನಂಬಿಗಸ್ತನು ಎಂಬುದಾಗಿ. ಆದ್ರೆ ಯಾರಿಗೆ ದೇವರ ವಾಕ್ಯ ಗೊತ್ತಿಲ್ಲದೆ ಇರ್ತದೋ ಅಂತ ವ್ಯಕ್ತಿ ದೇವರ ವಾಕ್ಯವನ್ನು ಧ್ಯಾನಿಸುವಂತ ವ್ಯಕ್ತಿ ನೋಡಿ ಇವನು ಪೆಂಟೆಗೋಸ್, ಇವನು ಪ್ರೊಟೆಸ್ಟೆಂಟ್ ಎಂಬುದಾಗಿ ದೊಡ್ಡ ಒಂದು ಕಾರ್ಯವನ್ನ ಅವನ ವಿರುದ್ಧವಾಗಿ ಹೇಳ್ತಾರೆ. I don't know what people call me, but I know one thing. My God calls me, I am his son. Praise the Lord. Hallelujah. And I live like his son. ಜನರು ಏನಂತ ಹೇಳ್ತಾರೋ ಅದು ನನಗೆ ಬೇಕಾಗಿಲ್ಲ, ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ಆದ್ರೆ ಒಂದಂತೂ ಸತ್ಯ, ಸರಿಯಾ? ನನ್ನ ದೇವರು ಮಾತ್ರ ನನ್ನ ಮಗನು ಎಂಬುದಾಗಿ ನನ್ನನ್ನು ಕರೆದಿದ್ದಾರೆ. ಸರಿಯಾ? Hallelujah. Hallelujah. Praise the Lord. Praise the Lord. Let me give you a testimony so that you understand what I'm talking about. ಈಗ ಒಂದು ಸಾಕ್ಷಿಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅದಾದ್ಮೇಲೆ ನಿಮ್ಗೆ ಗೊತ್ತಾಗ್ತದೆ. I am telling you already that demons are screaming over here because the truth is setting you free. ಈಗ ಇಲ್ಲಿರುವಂತ ಎಲ್ಲಾ ಸೈತಾನನ ದೂತರು ಸೈತಾನ ಕೂಡ ಸಂಪೂರ್ಣ ಕಿರ್ಚಾಡ್ತಾ ಇದ್ದಾನೆ. ಯಾಕೆಂದ್ರೆ ನೀವು ಸತ್ಯವನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಿ. ಆ ಸತ್ಯ ನಿಮಗೆ ಸಂಪೂರ್ಣವಾಗಿ ಸೈತಾನ ಬಂದು ಬಿಡುಗಡೆ ಮಾಡಿದೆ. Look at that smile on that brother. From last 2 days when he was coming, now when he understands the truth, is smiling. ಈಗ ನೀವು ಇಲ್ಲಿಗೆ 2 ದಿನದಿಂದ ಬರ್ತಾ ಇದ್ರಿ, ನೀವು ಸಪ್ಪಿಗೆ ಕುಳಿತುಕೊಳ್ತಾ ಇದ್ರಿ. ಆದ್ರೆ ಇವತ್ತು ಯಾವಾಗಿಂದ ನೀವು ದೇವರ ವಾಕ್ಯದ ಸತ್ಯವನ್ನು ಅರ್ಥ ಮಾಡ್ಕೊಂಡ್ರು, ಈಗ ನಿಮ್ಮ ಮುಖದಲ್ಲಿ ನಗ್ತಾ ಇದ್ದೀರಿ, ನಗುವಂತ ಮುಖ ಇದೆ. ಹೌದಾ? ಯಾಕೆಂದ್ರೆ ನೀವು ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಿ. Tell him, every pain from his body is gone right now in the name of Jesus. ಯೇಸುವಿನ ನಾಮದಲ್ಲಿ. Tell him. Hey. Oi. Don't you touch the organ. I want to preach. ಈಗ ಯೇಸುವಿನ ನಾಮದಲ್ಲಿ ನಿಮ್ಮ ಶರೀರದಲ್ಲಿರುವಂತಹ ಎಲ್ಲ ನೋವುಗಳು, ಎಲ್ಲ ರೋಗಗಳು ಯೇಸುವಿನ ನಾಮದ ಇದೇ ಕ್ಷಣದಲ್ಲಿ ಬಿಡುಗಡೆ ಆಗಿದೆ, ಎಲ್ಲ ಮುಗಿದೋಗಿದೆ. Is it gone? ಈಗೇನೋ ಇದೆಯಾ? Is it gone? Come on, stand up. Is it gone? ನೋವಿದ್ಯಾ? Praise the Lord. Ask him whether the pain is there. ನೋವಿದ್ಯಾ? ಕಾಲು ಚೆಕ್ ಮಾಡಿ. ಈ ಕಾಲು ಆ ಕಡೆಗೆ ಸೊಂಟ ತಿರ್ಸಿ. ನೋವಿದ್ಯಾ? ಸ್ವಲ್ಪ ಕೊಂಚ. Concha? No. You say. Listen. You close your eyes ನಿಮ್ಮ ಕಣ್ಣನ್ನು ಮುಚ್ಚಿ and say, Jesus, ಈಗ ಬಾಯಿ ತೆಗೆಯಲಿ. ಯೇಸುವೆ, I just now read ಈಗ ನಾನು ಓದಿದ್ದೇನೆ Colossians 2:14. ಕೊಲೋಸ್ಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಾಕ್ಯ 13ರಲ್ಲಿ Every legal demand that was against me because of my sin, ನನ್ನ ಪಾಪದ ನಿಮಿತ್ತವಾಗಿ ನಿಮ್ಮ ಮುಂದೆ ದೇವರ ಮುಂದೆ ಇದ್ದಂತಹ ಎಲ್ಲ ವಿಧವಾದ ಡಾಕ್ಯುಮೆಂಟ್ ಅನ್ನ Jesus, you took it and nailed it on the cross. ಆ ಡಾಕ್ಯುಮೆಂಟ್ ಅನ್ನ ನೀವು ಶಿಲುಬೆಯಲ್ಲಿ ಒಂದೇ ಸಾರಿಗೆ ಜಡಿದಿದ್ದೀರಿ. Now there is no legal demand against me.